ಇತ್ತೀಚೆಗೆ ಕರ್ನಾಟಕದಲ್ಲಿ ಕ್ರೈಸ್ತರ ಮೇಲೆ ಮತಾಂತರದ ಆರೋಪವನ್ನ ಕೆಲವೊಂದು ಸಂಘಟನೆಗಳು ಮಾಡುತ್ತಿದ್ದಾರೆ. ಇದಕ್ಕೆ ಯಾವುದೇ ಪುರಾವೆ ಇಲ್ಲ. ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನ ಮಾಡಿ ಸಮಾಜದಲ್ಲಿ ದ್ವೇಷದ ವಿಷಬೀಜವನ್ನು ಬಿತ್ತುತ್ತಿರುವುದು ಖಂಡನೀಯ ಎಂದು ಕ್ರೈಸ್ತ ಒಕ್ಕೂಟದ ಪ್ರಶಾಂತ್ ಜತ್ತನ್ನ ಹೇಳಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಕಳದಲ್ಲಿ ನಡೆದ ಘಟನೆಯ ಬಗ್ಗೆ ನಾವು ಸತ್ಯಶೋಧನಾ ಸಮಿತಿಯ ಮೂಲಕ ವಾಸ್ತವಾಂಶವನ್ನು ತಿಳಿಯುವ ಪ್ರಯತ್ನ ಮಾಡಿದ್ದು, ಪ್ರಾರ್ಥನಾ ಮಂದಿರಕ್ಕೆ ಬರುವಂತೆ ಯಾರೂ ನಮ್ಮನ್ನು ಒತ್ತಾಯ ಮಾಡಿರಲಿಲ್ಲ. ಎಲ್ಲರೂ ನೆಮ್ಮದಿ ಶಾಂತಿಗೋಸ್ಕರ ಅಲ್ಲಿಗೆ ಬಂದಿದ್ದೇವೆ. ನಮಗೆ ಯಾರು ಆಮಿಷಗಳನ್ನು ಕೊಟ್ಟಿಲ್ಲ ಎಂದು ಅಲ್ಲಿನ ಜನರು ಹೇಳಿದ್ದಾರೆ. ಆದರೆ ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಕ್ರೈಸ್ತರು ಮತಾಂತರ ಮಾಡುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಇದು ಸರಿಯಲ್ಲ. ಕ್ರೈಸ್ತರು ಎಲ್ಲಿಯೂ ಮತಾಂತರ ಮಾಡುವ ಕಾರ್ಯಕ್ಕೆ ಕೈ ಹಾಕಿಲ್ಲ ಎಂದಿದ್ದಾರೆ. ನಮ್ಮ ವತಿಯಿಂದ ಕೂಡ ಒಂದು ಸತ್ಯಶೋಧನಾ ಸಮಿತಿಯಿಂದ ನಾವು ಮಾಡಿಕೊಂಡು ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಅದರಲ್ಲಿ ವಿಚಾರ ನೋಡುವಾಗ ಅದರಲ್ಲಿ ಅಂತ ಹೇಳ್ಕೊಂಡ ವಿಚಾರ ಯಾವುದೂ ಆಗಿಲ್ಲ, ಅಲ್ಲಿ ಬಲವಂತದ ವಿಚಾರ ಆಗೇ ಇಲ್ಲ ಅಂತ ನಾವು ಹೋಗಿದ್ದೀರ. ಆದರೆ ನಮ್ಮ ವತಿಯಿಂದ ಕೂಡ ಒಂದು ಸತ್ಯಶೋಧನಾ ಸಮಿತಿಯಿಂದ ನಾವು ಮಾಡಿಕೊಂಡು ಸ್ವರ ಏನಂತ ಹೇಳಿದ್ರೆ ಮತಾಂತರ, ಅದರಲ್ಲಿಯೂ ಕೂಡ ಕ್ರೈಸ್ತರು ಮತಾಂತರ ಮಾಡುತ್ತಾರೆ ಎನ್ನುವಂತ ಆಧಾರರಹಿತ ಒಂದು ಸುಳ್ಳನ್ನು ಬೇರೆ ಬೇರೆ ಸಂಘಟನೆಯವರು ಹಬ್ಬಿಸ್ತಾ ಇದ್ದಾರೆ. ಯಾಕೆ ಇದನ್ನು ಸುಳ್ಳು ಎಂಬುದಾಗಿ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ನನ್ನ ಸ್ನೇಹಿತರು ಲೋಬೋರ್ ಅವರು ಹೇಳಿದ್ರು, ಎಲ್ಲಿ ಮತಾಂತರ ಆಗಿದೆ ಎಂಬುದಾಗಿ ಆರೋಪ ಮಾಡಿದ್ದಾರೆ ಆ ಸ್ಥಳಕ್ಕೆ ನಾವು ಖುದ್ದಾಗಿ ಭೇಟಿ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಾವು ನೋಡುವಾಗ ಎಲ್ಲರಿಗೂ ಕೇಳಿದ್ದೇವೆ, ನಾವು ನೇರ ಪ್ರಶ್ನೆ ನಮ್ಮದು, ಯಾಕೆ ನೀವು ದೇವಸ್ಥಾನಕ್ಕೆ ಹೋಗಬಾರದು, ಯಾಕೆ ನೀವು ಈ ಪ್ರಾರ್ಥನಾ ಸ್ಥಳಕ್ಕೆ ಬಂದಿದ್ದೀರಿ ಎನ್ನುವಂತ ಆ ಒಂದು ನೇರ ಪ್ರಶ್ನೆಗೆ